ಹಿಂದೂ ಜಾಗರಣ ವೇದಿಕೆ ರಾಜ್ಯ ಫೇಸ್ಬುಕ್ ಪೇಜ್ ಹ್ಯಾಕ್ ಆಗಿದೆ. ಅದಲ್ಲದೆ ಜಾಗರಣ ವೇದಿಕೆಯ ಎಲ್ಲ ಜಿಲ್ಲಾ ನಾಯಕರ FB ಅಕೌಂಟ್ ಹ್ಯಾಕ್ ಆಗಿದ್ದು, ಜಾಗರಣ ವೇದಿಕೆ ಮುಖಂಡರ ವೆಬ್ ಪೇಜ್, ಡಿಜಿಟಲ್ ಚಾನೆಲ್ ಹ್ಯಾಕ್ ಆಗಿದೆ. ಹಿಂದೂ ಜಾಗರಣ ವೇದಿಕೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವ ಸಂಘಟನೆ. ರಾಜ್ಯದ 20ಕ್ಕೂ ಅಧಿಕ ಪ್ರಮುಖರ ಫೇಸ್ಬುಕ್ ಪ್ರೊಫೈಲ್ಗಳನ್ನು ಏಕಕಾಲದಲ್ಲಿ ತೆಗೆದುಹಾಕಲಾಗಿದೆ. ಸರ್ಕಾರದ ಸೂಚನೆ ಹೋಗಿ ಮಾಡಿದ್ದರೋ ಹ್ಯಾಕರ್ಸ್ಗಳನ್ನ ಬಳಸಿ ಮಾಡಿದ್ದರೋ ಎಂಬುದರ ತನಿಖೆಯಾಗಬೇಕು. ಹಿಂದೂ ವಿಚಾರ ಹೋರಾಟ ಮಾಡುತ್ತಿದ್ದವರನ್ನ ಹತ್ತಿಕ್ಕುವ ಕೆಲಸವಾಗಿದೆ. ಈ ರೀತಿಯಾಗಿ ನಡೆದಿರುವ ಸೈಬರ್ ದಾಳಿ ಮುಂದಿನ ಲೋಕಸಭಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಮಾಡಿರುವ ಕುತಂತ್ರ. ಹಿಂದೂ ಜಾಗರಣ ವೇದಿಕೆ ಜನರ ಮಧ್ಯೆ ಕೆಲಸ ಮಾಡಿದೆ, ಮುಂದೆಯೂ ಮಾಡಲಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಹೋರಾಟದ ವಿಭಾಗವಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಏನಿದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಘಟನೆ. ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕದ ಪ್ರಮುಖರ 20ಕ್ಕೂ ಅಧಿಕ ಪ್ರಮುಖರ ಎಲ್ಲಾ ಪೇಜ್ಗಳನ್ನ, ಪ್ರೊಫೈಲ್ಗಳನ್ನ ಫೇಸ್ಬುಕ್ನಿಂದ ಏಕಕಾಲದಲ್ಲಿ ತೆಗೆದುಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಸ್ವತಃ ಫೇಸ್ಬುಕ್ ಕಂಪನಿಯವರು ಮಾಡಿದಾರೋ ಅಥವಾ ಸರ್ಕಾರದ ಯಾವುದೋ ಸೂಚನೆ ಹೋಗಿ ಮಾಡಿದಾರೋ ಅಥವಾ ಯಾವುದೋ ಕೆಲವು ಹ್ಯಾಕರ್ಸ್ಗಳನ್ನು ಇಟ್ಟುಕೊಂಡು ಯಾವುದೋ ಒಂದು ವಾರ್ ರೂಮ್ ಅನ್ನು ಸೆಟ್ ಮಾಡಿ ಯಾರ್ಯಾರು ಹಿಂದೂ ವಿಚಾರದಲ್ಲಿ ಹಿಂದೂ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತವರನ್ನ ಹತ್ತಿಕ್ಕೋದಕ್ಕೋಸ್ಕರ ಇದನ್ನ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಆಪರೇಟ್ ಮಾಡ್ತಾ ಇದ್ದಂತ ಅಗ್ರಣಿ ಅನ್ನುವಂತ ಒಂದು ಪೇಜ್ ಹೋಗಿದೆ. ಸುಕೃತ್ ಭಾರದ್ವಾಜ ಅನ್ನುವಂಥದ್ದು ನಮ್ಮ ಯಾರು ರಾಜ್ಯ ಮಟ್ಟದ ಒಬ್ರು ಪ್ರಚಾರಕರಿದ್ದಾರೆ, ಅವರ ಪೇಜ್ ಇಲ್ಲ. ಪ್ರವೀಣ್ ಯಕ್ಷಿಮಠ ಅವರ ಪೇಜ್ ಇಲ್ಲ. ಅರವಿಂದ ಕೋಟೇಶ್ವರ ಅವರ ಪೇಜ್ ಅನ್ನು ಹಾರಿಸಿದ್ದಾರೆ. KT ಉಲ್ಲಾಸ್ ಅವರ ಪೇಜ್ ಇಲ್ಲ. ಏಕಕಾಲದಲ್ಲಿ ಅನೇಕ ಜನರ ರಾಜ್ಯದ ಅನೇಕ ಮುಖಂಡರ ಪೇಜ್ಗಳನ್ನು ತೆಗೆದಿದ್ದಾರೆ. ಇವರು ಯಾರು ಕೂಡ ಎಲ್ಲೂ ಕೂಡ ಗಲಭೆಯನ್ನ ಹಬ್ಬಿಸೋದು ಅಥವಾ ಏನು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಡುವಂತ, ಸಾಮಾಜಿಕ ಸಾಮರಸ್ಯವನ್ನು ಕದಡುವಂತ ಯಾವ ಪ್ರಕರಣಗಳಾಗ್ಲಿ ಯಾವುದೇ ರೀತಿಯ ಕೆಲಸವನ್ನು ಇವರು ಮಾಡಲಿಲ್ಲ. ಕೇವಲ ಹಿಂದೂ ವಿಚಾರಗಳೇನಿದೆ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ರು, ಅದನ್ನ ಪ್ರಚಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿ ಈ ಪೇಜ್ಗಳ ಮೇಲೆ ಇನ್ನು ಜಾಗರಣ ವೇದಿಕೆ ಅಧಿಕೃತ ಫೇಸ್ಬುಕ್ ಪೇಜ್ ನ ಬ್ಯಾನ್ ಮಾಡಲಾಗಿದೆ. ಹಿಂದೂ ಚಳವಳಿಯ ಮೇಲೆ ವ್ಯವಸ್ಥಿತವಾಗಿ ದಾಳಿ ನಡೆಸಲಾಗಿದೆ. ಹಿಂದೂ ಜಾಗರಣ ವೇದಿಕೆಯ ಧ್ವನಿಯನ್ನ ಹತ್ತಿಕ್ಕುವ ಶಕ್ತಿಗಳಿಗೆ ಬೆದರುವುದಿಲ್ಲ. ರಾಜ್ಯ ಸರ್ಕಾರಿ ಕೃಪಾಪೋಷಿತ ವ್ಯವಸ್ಥೆಗಳು ದಾಳಿ ನಡೆಸುತ್ತಿದೆ. ನಾವು ಸೋಷಿಯಲ್ ಮೀಡಿಯಾ ನಂಬಿ ಹಿಂದೂ ಹೋರಾಟಗಳನ್ನ ಸಂಘಟಿಸಿಲ್ಲ. ಜನರ ನಡುವೆ ಹೋರಾಟಗಳು ಎದ್ದು ಹಿಂದೂ ಜಾಗರಣ ವೇದಿಕೆ ರೂಪುಗೊಂಡಿದೆ. ನಮ್ಮ ಹೋರಾಟ ಹಿಂದೂ ವಿರೋಧಿಗಳನ್ನ ಭಸ್ಮ ಮಾಡಲಿದೆ. ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಚಾಲಕರಾದ ಕೇಶವಮೂರ್ತಿ ಹೇಳಿದ್ದಾರೆ. ಕಳೆದ ವಾರದಿಂದ ಹಿಂದೂ ಜಾಗರಣ ವೇದಿಕೆಯ 20ಕ್ಕೂ ಹೆಚ್ಚು ಜನ ಪ್ರಮುಖ ಕಾರ್ಯಕರ್ತರ ಹಾಗೂ ಜಾಗರಣ ವೇದಿಕೆಯ ಅಧಿಕೃತ ಫೇಸ್ಬುಕ್ ಪೇಜನ್ನು ಬ್ಯಾನ್ ಮಾಡಲಾಗಿದೆ. ಇದು ಹಿಂದೂ ಚಳುವಳಿಯ ಮೇಲೆ ನಡೆಯುತ್ತಿರುವ ವ್ಯವಸ್ಥಿತ ದಾಳಿ. ನೇರವಾಗಿ ನಮ್ಮನ್ನು ಎದುರಿಸುವ ಧೈರ್ಯ ಇಲ್ಲದ ವಿರೋಧಿಗಳು ನಮ್ಮ ಚಳುವಳಿಯ ಮಾಹಿತಿ ಜನರಿಗೆ ತಲುಪದ ರೀತಿಯಲ್ಲಿ ದುರುದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾರೆ. ಹಿಂದೂ ಚಳುವಳಿಯನ್ನು ಜನರಿಗೆ ತಲುಪಿಸಲು ಸಾಮಾಜಿಕ ಜಾಲತಾಣದ ಪೇಜ್ಗಳ ಮೇಲೆ ಸರ್ಕಾರಿ ಕೃಪಾಪೋಷಿತ ವ್ಯವಸ್ಥಿತ ದಾಳಿಗಳು ನಡೆಸುತ್ತಿದೆ. ಹಿಂದೂ ಜಾಗರಣ ವೇದಿಕೆಯ ಧ್ವನಿ ಹತ್ತಿಕ್ಕುವ ಶಕ್ತಿಗಳಿಗೆ ಬೆದರುವುದಿಲ್ಲ. ಜಾಗರಣ ವೇದಿಕೆ ಎಂದೂ ಸೋಷಿಯಲ್ ಮೀಡಿಯಾ ನಂಬಿ ಹಿಂದೂ ಹೋರಾಟಗಳನ್ನು ಸಂಘಟಿಸಿಲ್ಲ. ಎಲ್ಲ ಪ್ರಚಾರ ಪ್ರಖ್ಯಾತಿ ದೂರವಿದ್ದುಕೊಂಡೇ ಹಿಂದೂ ಸಂಘಟನೆಯ ಭಾಗವಾಗಿ ಹಿಂದೂ ಜಾಗರಣ ವೇದಿಕೆ ಕೆಲಸ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ಜನರ ಧ್ವನಿಯಾಗಿ, ಹಿಂದೂಗಳ ಧ್ವನಿಯಾಗಿ, ಹಿಂದೂಗಳ ಮಧ್ಯೆಯೇ ಹಿಂದೂಗಳಿಂದಲೇ ಈ ಹೋರಾಟವನ್ನು ನಾವು ಮಾಡ್ತೇವೆ ಹೊರತು